ಕೊಡ್ತಾರೆ. ಯರಮಾಳ ಪುಚ್ಚೊಟ್ಟು ಬೇಡದಕ್ಲು ಮಹಾರಾಜ ಕರೆಕ್ಟ್ ರಾಜ ಕರೆಕ್ಟ್ ಜೈ ತುಳುನಾಡು ಪುತ್ತೂರು ದಕ್ಲು ನಾಯರ್ನ ಎಲ್ಲೇ ವಿಭಾಗದ ಫೈನಲ್ ಸ್ಪರ್ಧೆ ರಾಜ ಕರೆತ್ತ ಜೈ ತುಳುನಾಡು ಪುತ್ತೂರು ಬೊಟ್ಟಾಡಿ ಕಿಶೋರ್ ಭಂಡಾರಲ್ಲಿಗೆ ನಾವೆರ್ದ ಎಲ್ಲೇ ವಿಭಾಗದ ಬೆಂಗಳೂರು ಕಂಬಳದ 1ನೇ ಬಹುಮಾನ 978 1008 ಮಹಾರಾಜ ಕರೆಟ್ ಮತ್ತು ನಿರ್ಮಲ ಪುಚ್ಚೊಟ್ಟು ಬೇಡು ಬಾಲಚಂದ್ರ ಲೋಕೇಶ್ ಶೆಟ್ಟನ ಎರಲೆಗೆ ಬೆಂಗಳೂರು ಕಂಬಳದ ನಾಯರ್ದ ಎಲ್ಲೆ ವಿಭಾಗದ 2ನೇ ಬಹುಮಾನ. ಬೆಂಗಳೂರು ಕಂಬಳದಲ್ಲಿ ನೇಗಿಲು ಕಿರಿಯ ವಿಭಾಗದಲ್ಲಿ ಜೈ ತುಳುನಾಡು ಪುತ್ತೂರು ಕಿಶೋರ್ ಭಂಡಾರಿ ಅವರ ಕೋಣೆಗಳು ಕೇವಲ 9.78 ಸೆಕೆಂಡುಗಳಲ್ಲಿ ತಮ್ಮ ಓಟವನ್ನು ಪೂರ್ಣಗೊಳಿಸೋದರೊಂದಿಗೆ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿರ್ತಾರೆ. ನಮ್ಮ ನೇಗಿಲು ಕಿರಿಯ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿರ್ತಾರೆ. ಬೆಂಗಳೂರು ಕಂಬಳ ನಮ್ಮ ಕಂಬಳ ಅನ್ನುವಂಥ ಐತಿಹಾಸಿಕ ಕಂಬಳ ಟೂರ್ನಿಯಲ್ಲಿ ಅಥವಾ ಕಂಬಳ ಕ್ರೀಡಾಕೂಟದಲ್ಲಿ ಅಥವಾ ಕಂಬಳ ಕೂಟದಲ್ಲಿ ಹಗ್ಗ ನೇಗಿಲು ಕಿರಿಯ ವಿಭಾಗದಲ್ಲಿ ಮೊದಲ ಬಹುಮಾನವನ್ನು ಪಡೆದಿರುವಂತಹ ತಂಡ ಕಿಶೋರ್ ಬೊಟ್ಟಿಯಾಡಿ ಅವರ ತಂಡ. ಜೊತೆಗೆ ಇಡೀ ತಂಡದಲ್ಲಿ ಒಂದು ಜೋಶಿದೆ, ಎಲ್ಲ ಅಭಿನಂದಿಸ್ತಾ ಇದ್ದಾರೆ. ಸರ್, ಇತ್ತ ಮೊದಲ ಹೆಜ್ಜೆ ಬೆಂಗಳೂರಿನ ಕಂಬಳ ರಾಜಧಾನಿಯಲ್ಲಿ ರಾಜ ಕಿರೀಟ, ಅದು ಕೂಡ ನೇಗಿಲು ಕಿರಿಯ ವಿಭಾಗದಲ್ಲಿ. ಏನು ಹೇಳ್ತೀರಿ? ಎಲ್ಲ ಗೆಲುವು ಸಲ್ಲುವಂಥದ್ದು ಜೈ ತುಳುನಾಡು ಪುಣಿಕೆತ್ತಡಿ. ನಮ್ಮ ಕೋನ ನನ್ನ ಭಾವಂದ್ರ ಅಳಿಯತನಲ್ಲಿ ಅವರಿಗೆ ನನ್ನ ಹೆಸರಲ್ಲಿ ನನ್ನ ತುಂಬ ಪ್ರೀತಿಯಲ್ಲಿ ನಾನು ಇದು ಮಾಡಿದ್ದಾರೆ. ಫಸ್ಟ್ ಬಂದಿದ್ದೇವೆ. ಮುಂಬರುವ ಎಲ್ಲ ಕೋನ ರೇಸಲ್ಲಿ ನಾವೇ ಫಸ್ಟ್ ಬರ್ತೀವಿ, ವಿಶ್ವಾಸ ಉಂಟು. ಒಂದು ಸ್ಪೋರ್ಟ್ಸ್ ಮ್ಯಾನ್ ಸ್ಪೀಡಲ್ಲಿ ಎಲ್ಲ ನನ್ನ ಆತ್ಮೀಯ ಮಿತ್ರರು ಬಂದಿದ್ದಾರೆ. ನಾವು ಟೀಮ್ ಕಿಶೋರ್ ಕುಮಾರ್ ಪುತ್ತೂರು ಆ ರೀತಿ ಕೆಲಸ ಮಾಡಿದ್ದೇವೆ. ಎಲ್ಲರಿಗೆ ಶುಭವಾಗಲಿ. ನೀವು ನಮ್ಮ ಊರಿನವರು, ಸುದ್ದಿ ಬಿಡುಗಡೆಯವರು, ನಿಮಗೂ ಶುಭವಾಗಲಿ. ಅದು ಇನ್ನೊಂದು ದೊಡ್ಡ ವಿಷಯ ಇವತ್ತು ಏನಾಗಿದೆ ಅಂದರೆ ಇಡೀ ಬೆಂಗಳೂರು ಕಂಬಳದಲ್ಲಿ ನಮ್ಮದು 9.9 ರೆಕಾರ್ಡ್ ಹೊಡೆದಿದ್ದಾರೆ. ಅದು ಕೀರ್ತಿ ಜೈ ತುಳುನಾಡು ಪುಣಿಕೆತ್ತಡಿ ಮತ್ತು ಕೃತಿಕ್ ಗೌಡ್ರಿಗೆ. ಕೃತಿಕ್ ಗೌಡ್ರು ನಮ್ಮ ಕೋನ್ ಓಡಿಸುವವರು, ಅವರಿಗೆ ದೊಡ್ಡದಾಗಿ ಒಂದು ಜೈ ಹಾಕ್ಬೇಕು. ಎಲ್ಲ ಜೈ ಹಾಕಿ. ಜೈ ತುಳುನಾಡು ಪುಣಿಕೆತ್ತಡಿ. ಈಗ ಜೈ ತುಳುನಾಡು ಪುಣಿಕೆತ್ತಡಿಯು ಒಂದಷ್ಟು ಕಂಬಳ ಕ್ಷೇತ್ರ ಹೆಸರನ್ನ ಗಳಿಸಿರುವಂತ ತಂಡ ಮತ್ತು ಕಂಬಳ ಕೋಣಗಳ ಪರಿಚಯ ಮಾಡಿ ಹೇಳಿ ಸರ್, ಹೇಳಿ. ಕಂಬಳ ಈ ಎರಡು ಕೋಣಗಳ ಬಗ್ಗೆ ಪರಿಚಯ. ನಮ್ಮದು ಕೋಣ ಒಂದು 3 ವರ್ಷದಿಂದ ಈ ಕೋಣವನ್ನು ಸಾಕ್ತಾ ಇದ್ದೇವೆ. ಮರಿ ಕೋಣ ಇರುವಾಗ, ಹಲ್ಲು ಹಾಕದಿರುವಾಗ ಸಬ್ ಜೂನಿಯರಲ್ಲಿ ಕಾವಲ್ಕಟ್ಟೆಯಲ್ಲಿ ಬಹುಮಾನವನ್ನು ನಾವು ಗೆದ್ದಿದ್ದೇವೆ. ಆಮೇಲೆ ನಾವು ನೆಕ್ಸ್ಟ್ ಇಯರಲ್ಲಿ ನಾವು ಎಕ್ಸ್ಪೆಕ್ಟ್ ಇದು ಮಾಡಲಿಲ್ಲ, ನಮಗೆ ಬಹುಮಾನ ಸಿಗ್ತದೆ ಅಂತ. 2 ಹಲ್ಲಿರುವಾಗ ಈ ಕೋಣಕ್ಕೆ ನಮಗೆ ಮೆಡ್ಲ್ ಆಗ್ತದೆ ಅಂತ. ಇದು ಕುಂಜ ಅಂತ, ಹೊನ್ನು ಅಂತ. ಇದು ಕುಂಜ, ಹೊನ್ನು ಮತ್ತು ಕುಂಜ. ಹೊನ್ನು ಮತ್ತು ಕುಂಜ ಇವತ್ತು ಬೊಟ್ಯಾಡಿ ಅವರಿಗೆ ಹೊನ್ನನ್ನ ತಂದಿದ್ದಾರೆ, ಅಂದ್ರೆ ಚಿನ್ನವನ್ನ ತಂದು ಕೊಟ್ಟಿದ್ದಾರೆ. ಫ್ಯಾಮಿಲಿ ಅವರು ಬಹಳ ವಿಶೇಷವಾಗಿ ಎಲ್ಲ ತಂಡದವರ ಜೊತೆಗೆ ಪುರುಷರಿರ್ತಾರೆ. ಇಲ್ಲಿ ಈ ತಂಡದಲ್ಲಿ ಮಹಿಳಾ ಮಣಿಗಳೆಲ್ಲರೂ ಕೂಡ ಅದೇ ಜೋಶ್ನಲ್ಲಿದ್ದಾರೆ. ಬನ್ನಿ, ಎದುರು ಬನ್ನಿ, ಎಲ್ಲರೂ ಎದುರು ಬನ್ನಿ. ಮಹಿಳಾ ಮಣಿಯವರು ಅದೇ ರೀತಿಯಲ್ಲಿ ಎಲ್ಲ ಜೋಶ್ನಲ್ಲಿದ್ದಾರೆ. ಪೆರಂಗಾಲಿನ ಕಕ್ಕೆಬದವ್ ಪೆರಂಗಾಲಿನ ಓಟಗಾರ ಕೃತಿಕ್ ಕೂಡ ಬರಬೇಕು, ಯಾಕಂತಂದ್ರೆ ದಾಖಲೆಯನ್ನ ನಿರ್ಮಿಸಿದ್ದಾರೆ. ಎಸ್ ಮೇಡಮ್, ಏನ್ ಹೇಳ್ತೀರಿ? ತುಂಬಾ ಖುಷಿ ಆಗ್ತಿದೆ ಅಷ್ಟು ದೂರದಿಂದ ಇಲ್ಲಿಗೆ ಬಂದು. ಐ ಮೀನ್ ಲೈಕ್
ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ಆಮೇಲೆ ನಮಗೆ ನಮ್ಮ ಎಕ್ಸ್ಪೆಕ್ಟೇಷನ್ಗೆ ಮತ್ತು ಅವರ ಹಾರ್ಡ್ ವರ್ಕಿಗೆ ಫಲ ಸಿಕ್ತು. ತುಂಬ ಖುಷಿ ಆಗ್ತಿದೆ. ನಮಗೂ ಕೂಡ ತುಂಬ ಖುಷಿಯಾಗಿದೆ. ನಾನು ಬಾಂಬೆಯಿಂದ ಬಂದಿದ್ದೇನೆ ಇದ ಕಮಲ ಟೆಕ್ನಿಕಲ್ಲಿ. ನಾನು ಮಂಗಳೂರಿಂದ ಬಂದಿದ್ದೀನಿ. ಸೊ ತುಂಬ ಖುಷಿ ಆಗ್ತಾ ಇದೆ. ಸೊ ಇಟ್ಸ್ ಲೈಕ್ ಅ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಆಲ್ ಆಫ್ ಅಸ್, ಐ ಕ್ಯಾನ್ ಸೇ. ರಾತ್ರಿ 3 ಗಂಟೆ ನಾವು 2 ದಿನ ಆಯ್ತು ಬಂದು ಇಲ್ಲೇ ಇದೀವಿ. 2 ದಿನದಿಂದ ಇಲ್ಲೇ ಹೊರಟಿದೀವಿ. ನಾವು ಇದೀವಿ ಅವ್ರ ಜೊತೆ, ಎಲ್ಲರೂ ಇದ್ದಾರೆ. ಅವ್ರ ಶ್ರಮ ಎಲ್ಲರದು ಕಷ್ಟಪಟ್ಟು ಎಲ್ಲರೂ ಮೇಲೆ ಬಂದು ಈ ಒಂದು ಪ್ರೈಸ್ಗೆ ಕಾರಣ ಆಗಿದೆ ಅಂತ ಹೇಳ್ಬೋದು, ಈ ಪ್ರೌಡ್ ಮೂಮೆಂಟ್. ತುಂಬ ಖುಷಿ ಆಗ್ತಾ ಇದೆ. ನಮ್ಮನೆ ಕೋಣ ಬೆಂಗಳೂರಲ್ಲಿ ನಡೀತಾ ಇರೋ ಇದು ಫಸ್ಟ್ ಟೈಮ್ ನಡೀತಾ ಇರೋದ್ರಲ್ಲಿ ಪ್ರೈಸ್ ತಗೊಳ್ಳಿರೋದು ತುಂಬಾ ಪ್ರೌಡ್ ಫೀಲಿಂಗ್ ಆಗ್ತದೆ. ನಮ್ಮ ಟೀಮ್ ಏನು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅದಕ್ಕೆ ಲೈಕ್ ವೆಲ್ ಸೈಡ್, ಲೈಕ್ ಅವ್ರಿಗೆ ಏನು ಸಿಗಬೇಕಿತ್ತು ಅದು ಸಿಗಿದೆ. ಸೊ ಪ್ರೌಡ್ ಮೂಮೆಂಟ್ ತುಂಬಾ. ಹಿಸ್ಟ್ರಿ ಕ್ರಿಯೇಟೆಡ್. ಇದು ಜೈ ತುಳುನಾಡು ಪುಣ್ಯದಡಿ ಕಿಶೋರ್ ಬೊಟ್ಯಾಡಿ ಅವರ ತಂಡ. ಈ ತಂಡಕ್ಕೆ ಈ ಒಂದು ವಿಶೇಷವಂತಹ ಗೌರವ ಸಲ್ಲಬೇಕು. ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ. ಕೃತಿಕ್ ಈಗ ನಮ್ಮ ಜೊತೆಗೆ ಮಾತನಾಡಲಿಕ್ಕಿದ್ದಾರೆ. ಕೃತಿಕ್ ಪೆರಂಗಾಲ್ ಈ ಬೆಂಗಳೂರಿನ ಕಂಬಳದಲ್ಲಿ ದಾಖಲೆಯನ್ನು ಕ್ರಿಯೇಟ್ ಮಾಡಿರುವಂತಹ ದಾಖಲೆ ವೀರ ನಮ್ಮ ಜೊತೆಗಿರುವಂಥದ್ದು ಕೃತಿಕ್ ಪೆರಂಗಾಲ್. ಇವರು ತನ್ನ ಮನೆಯ ಕೋಣವನ್ನು ಕೂಡ ಓಡಿಸ್ತಾರೆ, ಅದರ ಜೊತೆಗೆ ಈ ತಂಡದ ಕೋಣವನ್ನು ಕೂಡ ಓಡಿಸ್ತಾರೆ. ಯಂಗ್ ಆ್ಯಂಡ್ ಎನರ್ಜೆಟಿಕ್ ರನ್ನರ್ ಅಂತ ಹೆಸರುವಾಸಿಯಾಗಿರುವಂಥ ಕೃತಿಕ್ ಇವತ್ತು ಚಿನ್ನ ಗೆದ್ದು ಬೀಗ್ತಾ ಇದ್ದಾರೆ. ಏನು ಹೇಳ್ತೀವಿ ಕೃತಿಕ್? ತುಂಬ ಖುಷಿ ಆಗ್ತದೆ. ಒಂದೇ ಎರಡು ಹೇಗಾಯ್ತು ಫೈನಲ್ ಓಟ ಹೇಗಾಯ್ತು? ಭಯಂಕರ ಚಳಿ ಮಾತ್ರ. ಮತ್ತೆ ಅದೇ ಒಂದು ಪ್ರಾಬ್ಲಮ್, ಅತ್ಯಂತ ಪ್ರಾಬ್ಲಮ್ ಇಲ್ಲ. ಈಗ ಚಳಿ ಬಿಡ್ತಾ? ಚಳಿ ಉಂಟು ಬಾರಿ. ಈಗ 9.09 ಆ ದಾಖಲೆ ಈಗಾಗಲೇ ಎಲ್ಲ ವಿಡಿಯೋ ವೈರಲ್ ಆಗ್ತಾ ಇದೆ. ಸುದ್ದಿಯಲ್ಲಿ ಅದನ್ನು ವಿಶೇಷವಾಗಿ ಹಾಕಿದ್ದಾರೆ. 2 ದಾಖಲೆಗಳಾಗಿವೆ. ಆ ದಾಖಲೆಯನ್ನು ಹಾಕಿದ್ದೇವೆ. ಏನು ಹೇಳ್ತೀರಿ ಕೃತಿಕ ಆ ದಾಖಲೆಯ ಬಗ್ಗೆ? ತುಂಬ ಖುಷಿ ಆಯಿತು. ಚಳಿಯಲ್ಲಿ ಸಹ 9.09. ಹಾಗಾದ್ರೆ ನಿಮಗೆ ಇದು ನೇಗಿಲು ಕಿರಿಯ ವಿಭಾಗದ ತಂಡದವರ ಜೋಶ್ ಮತ್ತು ತಂಡದವರು ಹೇಳ್ತಾ ಇರುವಂತಹ ಮಾತು. ಅವರು ಸಂಭ್ರಮಾಚರಣೆಯಲ್ಲಿದ್ದಾರೆ, ಖುಷಿಯಲ್ಲಿದ್ದಾರೆ. ಇನ್ನಷ್ಟು ಮೆಡಲ್ಗಳು ನಿಮ್ಮದಾಗಲಿ, ಇನ್ನಷ್ಟು ಗೆಲುವುಗಳು ನಿಮ್ಮದಾಗಲಿ, ಇನ್ನಷ್ಟು ಸಂಭ್ರಮಗಳು ನಿಮ್ಮದಾಗಲಿ. ಈ ರೀತಿ ತುಳುನಾಡಿನ ಕಂಬಳ ಬೆಂಗಳೂರಿನಲ್ಲಿ ಅಚ್ಚಳಿಯಾದ ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡ್ತಾ ಇದೆ. ರಾತ್ರಿ 3 ಗಂಟೆಗೂ ಕೂಡ ಅದೇ ಜೋಶ್ನಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಗೆದ್ದಿರುವ ತಂಡಕ್ಕೆ ಅಭಿನಂದನೆ. ಮುಂದಿನ ಎಲ್ಲ ಕಂಬಳದಲ್ಲಿಯೂ ಕೂಡ ನಿಮಗೆ ಯಶಸ್ಸು ಸಿಗಲಿ ಅಂತ ಹೇಳ್ತಾ ನಮ್ಮ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಸಂಜಯ್ ಜೊತೆ ಸುದ್ದಿ ನ್ಯೂಸ್ ಬೆಂಗಳೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.